ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾನು ಮಂಗಳೂರು ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಕೊದ್ದಲು ಮಾಡ್ತೇನೆ. ಈಗ ಸೌತೆಕಾಯಿಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಈ ಮಸಾಲೆಗೆ ತೆಂಗಿನಕಾಯಿ, ಹುಳಿ, ಮೆಣಸು ಹಾಕಿ ಕಡಿತೇನೆ. ಈಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ. ನೀರು ಹಾಕಿ 2 ವಿಸಿಲ್ ತೆಗಿತೇನೆ. ಮಸಾಲೆ ಹಾಕಿದ್ದೇನೆ. ಈಗ ಕುದಿಸ್ಲಿಕ್ಕೆ ಇಡ್ತೇನೆ. ಕುದಿ ಬಂತು. ಈಗ ಬೆಳ್ಳುಳ್ಳಿ ಗುದ್ದಿ ಇಟ್ಟಿದ್ದೇನೆ, ಅದಕ್ಕೆ ತೆಂಗಿನೆಣ್ಣೆ ಹಾಕ್ತೇನೆ. ಒಗ್ಗರಣೆ ಆಯಿತು, ಪದಾರ್ಥಕ್ಕೆ ಹಾಕ್ತೇನೆ. ಭಾರಿ ರುಚಿ ಆಗ್ತದೆ. Please like and subscribe for more such video updates.